ಸೌಹಾರ್ದತೆಗಾಗಿ ಹಮ್ಮಿಕೊಂಡಿದ್ದ ಮಾನವ ಸರಪಳಿ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಟ್ಟು ತನ್ನ ರಾಜಕೀಯ ವಿರೋಧಿಗಳನ್ನು ಟೀಕಿಸಲು ಬಳಸಿಕೊಂಡಿರುವುದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಖಂಡಿಸಿದೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯ ಬಿಜೆಪಿ ಸಹ ವಕ್ತಾರೆ ಸುಲೋಚನಾ ಜಿಕೆ ಭಟ್ ಮಾತನಾಡುತ್ತಾ, ಕೋಮು ಸೌಹಾರ್ದತೆಯ ಕಾರ್ಯಕ್ರಮವನ್ನು ದಿನೇಶ್ ಅಮೀನ್ಮಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಕುಹಕದ ಮಾತುಗಳಿಂದ ಸಾಮರಸ್ಯವನ್ನು ಕೆಡಿಸಲು ಬಳಸಿಕೊಂಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏಕತೆಯ ಆಶಯಕ್ಕೆ ವಿರುದ್ಧವಾಗಿ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಮಾಜಿ ಸಚಿವ ಜನಾರ್ದನ ಪೂಜಾರಿಯವರನ್ನು ಟೀಕಿಸಿದ್ದಾರೆ. ಜಿಲ್ಲೆಯ ಸೌಹಾರ್ದತೆಯ ಸಂಸ್ಕೃತಿಗೆ ವ್ಯತಿರಿಕ್ತವಾಗಿ ವ್ಯಕ್ತಿಗತ ಟೀಕೆಗಳಿಗೆ ಮತ್ತು ಕೋಮು ಸಾಮರಸ್ಯ ಕದಡಿಸುವ ಹೇಳಿಕೆಗಳಿಗೆ ಕಾರ್ಯಕ್ರಮ ಸೀಮಿತವಾಗಿರುವುದು ದುರ್ದೈವ ಎಂದರು. ಕುದ್ರೋಳಿ ದೇವಸ್ಥಾನದ ಒಂದು ಕಾರ್ಯಕ್ರಮ, ಡಾಕ್ಟರ್ ಪ್ರಭಾಕರ ಭಟ್ರವರು ಪೂಜಾರಿ ಅವರ ಜೊತೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೇನು ದಿನೇಶ್ ಅಮೀನ್ಮಟ್ಟು ಅವರ ಆಸ್ತಿನ ಕುದ್ರೋಳಿ ದೇವಸ್ಥಾನದ ಅಲ್ಲಿ ಹೋಗುವಂಥದ್ದು. ಅವರು ಒಬ್ಬ ಭಕ್ತರಾಗಿ ಹೋಗಿದ್ದಾರೆ. ಅಲ್ಲಿ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾಗ ಅವರನ್ನ ಆ ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ RSSನ ನಾಯಕರಾಗಿದ್ದಂಥ ಪ್ರಭಾಕರ ಭಟ್ರನ್ನ ಹಳಿಯೋಲಿಕ್ಕೆ ತಮ್ಮೆಲ್ಲ ಬುದ್ಧಿಯನ್ನ ಪ್ರದರ್ಶಿಸಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿದ್ದುಕೊಂಡು ಅವರು ಈ ಜಿಲ್ಲೆಯಲ್ಲಿ ಯಾವ ರೀತಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ, ಇದನ್ನ ನಾವು ವಿಶೇಷವಾಗಿ ನಾವು ಖಂಡಿಸ್ತೇವೆ. ಒಂದು ಕಡೆಯಿಂದ ದೊರೆಸ್ವಾಮಿ ಅವರನ್ನು ಉಪಯೋಗಿಸಿಕೊಳ್ತಾರೆ, ರಾಜ್ಯದಲ್ಲಿ ಕನ್ನಡ ಸಂಘಗಳನ್ನು ಉಪಯೋಗಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳು ನಡೆಯದೇ ಇರುವ ರೀತಿಯಲ್ಲಿ ಕಾಂಗ್ರೆಸ್ ಪ್ರಾಯೋಜಿತವಾಗಿ ತಡೆಯುವಂತ ಪ್ರಯತ್ನ ನಡೀತಾ ಇದೆ. ಕೇಂದ್ರ ಬಜೆಟ್ ಜನಪರವಾಗಿದೆ, ಎಲ್ಲ ವರ್ಗದವರಿಗೂ ಆದ್ಯತೆ ನೀಡಲಾಗಿದೆ ಎಂದು ಇದೇ ವೇಳೆ ಹೇಳಿದರು. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಮೀನುಗಾರರಿಗೆ ಸುಮಾರು 10,000 ಕೋಟಿಗಳನ್ನು ನೀಡುವ ಮೂಲಕ ಭರವಸೆಯನ್ನು ಮೂಡಿಸಿದ್ದಾರೆ. ಹಾಗೆ ಮಹಿಳಾ ಸಶಕ್ತೀಕರಣದ ದೃಷ್ಟಿಯಿಂದ ಮಹಿಳಾ ಸಂಘಗಳಿಗೆ ಸುಮಾರು 7,500 ಕೋಟಿ ರೂಪಾಯಿಗಳನ್ನು 42,500 ಕೋಟಿಯಿಂದ 75,000 ಕೋಟಿ ತನಕ ಹೆಚ್ಚಳ ಮಾಡಿರುವಂಥದ್ದು. ಹಾಗೆ ಮುದ್ರಾ ಯೋಜನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಮುದ್ರಾ ಯೋಜನೆ, ಇದರಲ್ಲಿ ಸುಮಾರು 75% ಹೆಚ್ಚು ಮಹಿಳೆಯರು ಫಲಾನುಭವಿಗಳು ಇದ್ದಾರೆ. ಅಂಥವರಿಗೆ 3 ಲಕ್ಷ ಕೋಟಿ ಹಣವನ್ನು ಇವತ್ತು ಮೀಸಲಾಗಿಟ್ಟಿರುವಂಥದ್ದು. ಉಜ್ವಲ ಯೋಜನೆ, ಇದರಲ್ಲಿ ಕೂಡ ಅತಿ ಹೆಚ್ಚು ಮಹಿಳೆಯರಿಗೆ ಉಪಯೋಗ ಆಗುವ ರೀತಿಯಲ್ಲಿ 8 ಕೋಟಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕೊಡುವಂತ ಮಟ್ಟದಲ್ಲಿ ಹಣವನ್ನು ಇಡಿಸಿರುವಂಥದ್ದು. ಇದೆಲ್ಲವೂ ಕೂಡ ಆರೋಗ್ಯ ರಕ್ಷಾ ಇದರಲ್ಲಿ ಸುಮಾರು 50 ಕೋಟಿ ಜನರಿಗೆ ನೇರವಾಗಿ ಅನುದಾನ ಕೊಡುವಂತಹ ಯೋಜನೆ, ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಹಾಕಿಕೊಂಡಿರುವಂಥದ್ದು. ಇದು ನಿಜಕ್ಕೂ ಆಶಾದಾಯಕವಾಗಿ ಮತ್ತು ಜನಸಾಮಾನ್ಯರ ಪರವಾಗಿ ಕೊಟ್ಟಿರ್ತಕ್ಕಂಥ. ಈ ಸಂದರ್ಭ ಬಿಜೆಪಿ ಮುಖಂಡರುಗಳಾದ ಜಿತೇಂದ್ರ ಕೊಟ್ಟಾರಿ, ಸತೀಶ್ ಪ್ರಭು, ಸಂಜಯ್ ಪ್ರಭು, ವಿಕಾಸ್ ಪುತ್ತೂರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.